ಮಂಗಳೂರು ನಗರದ ಏರ್ಪೋರ್ಟ್ ರಸ್ತೆಯ ಈ ಅಡಿಯಿಂದ ಪದವಿ ನಂಗಡಿವರೆಗಿನ ಫುಟ್ಪಾತ್ನಲ್ಲಿ ಅಂಗಡಿಗಳನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಂದು ತೆರವು ಮಾಡಿದ್ದಾರೆ. ಇದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಂಪರ್ಕಿಸುವ ಮುಖ್ಯ ರಸ್ತೆಯಾಗಿದ್ದು, ಹೊರ ಜಿಲ್ಲೆ, ಹೊರ ರಾಜ್ಯಗಳ ಜನರು ಮತ್ತು ವಿವಿಐಪಿಗಳು ಓಡಾಡುವ ರಸ್ತೆಯಾಗಿದೆ. ರಸ್ತೆಯ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋದ್ರಿಂದ ನಗರದ ಸೌಂದರ್ಯ ಕೆಡುವುದಲ್ಲದೆ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗ್ತಾ ಇದೆ. ಕೆಲವೊಮ್ಮೆ ಅಪಘಾತಗಳು ಕೂಡ ಸಂಭವಿಸುತ್ತವೆ. ಹಾಗಾಗಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಫುಟ್ಪಾತ್ನಲ್ಲಿ ತಳ್ಳುಗಾಡಿಯಲ್ಲಿ ವ್ಯಾಪಾರ ಮಾಡಬಹುದೇ ಹೊರತು ಒಂದೇ ಕಡೆ ಸ್ಥಿರವಾಗಿ ಇರುವ ನಿರ್ಮಾಣದಲ್ಲಿ ವ್ಯಾಪಾರ ಮಾಡುವಂತಿಲ್ಲ ಅಂತ ಮಹಾನಗರ ಪಾಲಿಕೆಯ ಆರೋಗ್ಯ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಫುಟ್ಪಾತ್ ವ್ಯಾಪಾರಿಗಳಿಗೆ ಮನವರಿಕೆ ಮಾಡಿದ್ದಾರೆ. ಗೊತ್ತಾಯ್ತು ತಳ್ಕೊಂಡ್ ಮಾರ್ಬೇಕು. ನೀವು ಫುಲ್ ಟೆಂಟ್ ಹಾಕ್ಬಿಟ್ಟು ಅಂಗಡಿ ಮಾಡ್ಕೊಂಡಿರಂಗಿಲ್ಲ, ಇಲ್ಲಿ ಅಂಗಡಿ ಮಾಡ್ಕೊಂಡಂಗಿಲ್ಲ. ಕಾಡಿದೆ ಫುಟ್ಪಾತ್ ಅಲ್ಲಿ ಇರಂಗಿಲ್ಲ. जाते ही रहना, एक जगह में रहने के लिए नहीं। ये देखो, ये मूविंग है।